ಅತ್ಯಾಚಾರ ಪ್ರಕರಣ ಬಿಜೆಪಿ ವಿರುದ್ಧ ಶಿವಸೇನಾ ಕಿಡಿ. ಅತ್ಯಾಚಾರ ಪ್ರಕರಣದ ಕುರಿತು ಉತ್ತರ ಪ್ರದೇಶದ ಬಿಜೆಪಿ ಶಾಸಕ ಸುರೇಂದ್ರ ಸಿಂಗ್ ನೀಡಿರುವ ಹೇಳಿಕೆಗೆ ಶಿವಸೇನಾ ಕಿಡಿಕಾರಿದೆ. ಅತ್ಯಾಚಾರಿಗಳನ್ನ ನಿಲ್ಲಿಸುವುದು ಭಗವಾನ್ ಶ್ರೀರಾಮನಿಂದಲೂ ಸಾಧ್ಯವಿಲ್ಲ ಎಂದು ಸುರೇಂದ್ರ ಸಿಂಗ್ ಹೇಳಿಕೆ ನೀಡಿದ್ರು. ಉತ್ತರ ಪ್ರದೇಶವೂ ಸೇರಿದಂತೆ ದೇಶದಲ್ಲಿ ಅತ್ಯಾಚಾರ ಪ್ರಕರಣಗಳು ಹೆಚ್ಚುತ್ತಿವೆ. ಅತ್ಯಾಚಾರಗಳು ನಡೆಯದಂತೆ ಕಠಿಣ ಕ್ರಮಗಳನ್ನು ಕೈಗೊಳ್ಳುವ ಬದಲು ಶ್ರೀರಾಮನಿಂದಲೂ ಈ ಕೃತ್ಯಗಳನ್ನು ನಿಲ್ಲಿಸಲು ಸಾಧ್ಯವಿಲ್ಲ ಎಂದು ಬಿಜೆಪಿ ಹೇಳುತ್ತಿದೆ. ಈ ರೀತಿ ಹೇಳಿಕೆ ಕಾನೂನು ಮತ್ತು ಸುವ್ಯವಸ್ಥೆ ಹದಗೆಟ್ಟಿರುವುದನ್ನು ಸಾಬೀತುಪಡಿಸುತ್ತದೆ ಎಂದು ಶಿವಸೇನದ ಮುಖವಾಣಿ ಸಾಮ್ನಾ ಸಂಪಾದಕೀಯದಲ್ಲಿ ಬರೆಯಲಾಗಿದೆ. ಅತ್ಯಾಚಾರಗಳು ನಡೆಯುತ್ತಲೇ ಇರುತ್ತವೆ ಎನ್ನುವುದು ಉತ್ತಮ ಆಡಳಿತದ ಲಕ್ಷಣವಲ್ಲ. ರಾಮರಾಜ್ಯ ಸ್ಥಾಪಿಸುವುದಾಗಿ ಬಿಜೆಪಿ ಹೇಳುತ್ತಿದೆ. ಆದರೆ ಯಾವ ರೀತಿಯಲ್ಲಿ ರಾಮರಾಜ್ಯ ಸ್ಥಾಪಿಸಲು ಯೋಜನೆ ರೂಪಿಸುತ್ತಿದೆ ಎನ್ನುವುದನ್ನ ಸ್ಪಷ್ಟಪಡಿಸಬೇಕು ಎಂದು ಶಿವಸೇನಾ ಒತ್ತಾಯಿಸಿದೆ. ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಸರ್ಕಾರ ರಚನೆಯಾದರೂ ದೇಶದಲ್ಲಿ ರಾಮರಾಜ್ಯ ಸ್ಥಾಪನೆಯಾಗಲಿಲ್ಲ. 2012ರಲ್ಲಿ ನಿರ್ಭಯ ಅತ್ಯಾಚಾರ ಪ್ರಕರಣ ನಡೆದಾಗ ವಿರೋಧ ಪಕ್ಷದಲ್ಲಿದ್ದವರು ವಿಭಿನ್ನ ನಿಲುವನ್ನ ಹೊಂದಿದ್ರು. ಇಂದು ಅವರೇ ಅಧಿಕಾರದಲ್ಲಿದ್ದಾರೆ. ಆದರೆ ಅತ್ಯಾಚಾರಿಗಳು ಮಾತ್ರ ನಿಲ್ಲಲಿಲ್ಲ ಎಂದು ಟೀಕಿಸಿದ್ರು. देखिए भाई साहब 2000 से ज्यादा मामले हो गए बलात्कार के. देखिए 2000 से ज्यादा तो नहीं, पहले से इनकाउंटर कर रहे हैं. पहले से ज्यादा तो नहीं हुआ. देखिए पहले से ज्यादा तो नहीं हुआ है. अभी इनकाउंटर जो है अभी जो हो रहा है दूसरे की हत्या करने वालों का हो रहा है. जिसमें लूटने वालों का इनकाउंटर नहीं होता है, इन सबों को जेल में डाला जाता है. ये सब जो है 26% बढ़ा है बलात्कार का केस. ऐसा देखिए बढ़ाना घटाना पत्रकार जी आप लोग की लेखनी में है और अपनी बाड़ी में. असली बात जो है पुलिस विभाग से मिलेगा, बिल्कुल नहीं बढ़ा है. अब ये घटना मैं दावे के साथ कह सकता हूँ कि भगवान राम भी आ जाएंगे. जब राम भी आ जाएंगे तो ये घटना पर नियंत्रण कर पाना संभव नहीं. जो स्वाभाविक प्रदूषण है, समाज का स्वाभाविक प्रदूषण है. स्वाभाविक प्रदूषण से कोई भी वंचित रहने वाला नहीं. उसमें सभी अभिभावकों का और सभी पुत्रियों का, सभी बहनों का और सभी पुत्रों का धर्म है. ये समाज के सभी लोगों को अपना परिवार समझ करके, सबको अपनी बहन समझ करके अपने धर्म का पालन करना चाहिए. ये संस्कार के बल पर ही इस पर नियंत्रण होगा, संविधान के बल पर नियंत्रण. ಸಾವುಗೆದ್ದು ಬಂದಿರು 12 ಮಕ್ಕಳು ಹಾಗೂ ಕೋಚ್. 18 ದಿನದ ಬಳಿಕ ಗುಹೆಯೊಳಗೆ ಸಿಕ್ಕಿಬಿದ್ದ 13 ಜನರ ರಕ್ಷಣೆ. ಥಾಯ್ಲೆಂಡ್ನ ಗುಹಾಂತರ ಪ್ರಕರಣ ಕೊನೆಗೂ ಸುಖಾಂತ್ಯ. ಇಡೀ ಜಗತ್ತಿನ ಕುತೂಹಲ ಕೆರಳಿಸಿದ್ದ ಜೊತೆಗೆ ಆತಂಕವನ್ನ ಹುಟ್ಟುಹಾಕಿದ್ದ ಥಾಯ್ಲೆಂಡ್ನ ಗುಹಾಂತರ ಪ್ರಕರಣ ಕೊನೆಗೂ ಸುಖಾಂತ್ಯವಾಗಿದೆ. ಗುಹೆಯೊಳಗೆ ಸಿಕ್ಕಿಬಿದ್ದಿದ್ದ ಪೈಕಿ ಕಡೆಯ 4 ಮಕ್ಕಳು ಹಾಗೂ ಓರ್ವ ಫುಟ್ಬಾಲ್ ಕೋಚ್ರನ್ನ ಮಂಗಳವಾರ ಸಂಜೆಯ ವೇಳೆ ಸುರಕ್ಷಿತವಾಗಿ ಹೊರಗೆ ಕರೆತರಲಾಗಿದೆ. ಭಾನುವಾರ ಮತ್ತು ಸೋಮವಾರ ತಲಾ 4 ಬಾಲಕರನ್ನ ಗುಹೆಯಿಂದ ರಕ್ಷಿಸಲಾಗಿತ್ತು. ಗುಹೆಯಿಂದ ರಕ್ಷಿಸಲಾದ ವೈಲ್ಡ್ ಬೋರ್ ಫುಟ್ಬಾಲ್ ತಂಡದ ಎಲ್ಲಾ ಬಾಲಕರು ಮತ್ತು ಅವರ ಕೋಚ್ ಅನ್ನು ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಅವರ ದೈಹಿಕ ಮತ್ತು ಮಾನಸಿಕ ಆರೋಗ್ಯ ಸ್ಥಿತಿ ಉತ್ತಮವಾಗಿದೆ ಎಂದು ವೈದ್ಯರು ತಿಳಿಸಿದ್ದಾರೆ. ಈ ನಡುವೆ ಅತ್ಯಂತ ದುರ್ಗಮವಾಗಿದ್ದ ಗುಹೆಯೊಳಗಿನ ಹಾದಿಯಲ್ಲಿ ಸಾಗಿ ಮಕ್ಕಳನ್ನ ರಕ್ಷಿಸುವಲ್ಲಿ ಯಶಸ್ವಿಯಾದ ಬ್ರಿಟನ್ನ ಮುಳುಗು ತಜ್ಞರು ಮತ್ತು ಥಾಯ್ಲೆಂಡ್ನ ನೌಕಾಪಡೆಯ ಸಿಬ್ಬಂದಿ ಶ್ರಮಕ್ಕೆ ವಿಶ್ವದೆಲ್ಲೆಡೆಯಿಂದ ಮೆಚ್ಚುಗೆ ವ್ಯಕ್ತವಾಗಿದೆ. ಏನಾಗಿತ್ತು? ವೈಲ್ಡ್ ಬೋರ್ ಎಂಬ ಫುಟ್ಬಾಲ್ ತಂಡದ 12 ಬಾಲಕರು ಅಭ್ಯಾಸ ಮುಗಿಸಿ ಜೂನ್ 23ರಂದು ಕೋಚ್ ಜೊತೆ ಗುಹೆ ಪ್ರವೇಶಿಸಿದ್ರು. ವಾಪಸ್ ಬರುವಷ್ಟರೊಳಗೆ ಗುಹೆಯೊಳಗೆ ಪ್ರವಾಹದ ನೀರು ತುಂಬಿತ್ತು. ಹೀಗಾಗಿ ಅವರು ಗುಹೆಯಲ್ಲಿ ಸಿಲುಕಿಕೊಂಡಿದ್ರು. ಪೋಷಕರು ಮಕ್ಕಳು ಮನೆಗೆ ಬಂದಿಲ್ಲ ಎಂದು ಹುಡುಕಾಟ ನಡೆಸಿದಾಗ ಲಾಂಗ್ ಗುಹೆಯ ಹೊರಗೆ ಮಕ್ಕಳ ಸೈಕಲ್ ಪತ್ತೆಯಾಗಿತ್ತು. ಇದಾದ ಬಳಿಕ ಮಕ್ಕಳ ಪತ್ತೆಗೆ ಥಾಯ್ಲೆಂಡ್ ಸರ್ಕಾರ ಹರಸಾಹಸ ಪಟ್ಟಿದ್ರು ಅದು ಫಲ ಕೊಟ್ಟಿರಲಿಲ್ಲ.
ಈ ನಡುವೆ ಬ್ರಿಟನ್ನಿಂದ ಬಂದಿದ್ದ ಮುಳುಗು ತಜ್ಞರು ಮಕ್ಕಳು ಕಾಣೆಯಾದ 9ನೇ ದಿನ ಅವರನ್ನ ಗುಹೆಯ ಒಳಗೆ ಪತ್ತೆ ಮಾಡುವಲ್ಲಿ ಯಶಸ್ವಿಯಾಗಿದ್ರು. ನಂತರ ಬಾಲಕರಿಗೆ ಆಹಾರ ಮತ್ತು ಆಮ್ಲಜನಕ ಪೂರೈಕೆ ಮಾಡಲಾಗಿತ್ತು. ಆದರೆ ಬಾಲಕರು ಇದ್ದ ಸ್ಥಳದಿಂದ ಅವರನ್ನ ಹೊರಗೆ ಕರೆತರುವುದು ಸುಲಭವಾಗಿರಲಿಲ್ಲ. ಕಾರಣ ಗುಹೆಯ ಆರಂಭದ ಸ್ಥಳದಿಂದ ಬಾಲಕರು ಇದ್ದ ಸ್ಥಳಕ್ಕೆ ಸುಮಾರು 4 ಕಿಲೋಮೀಟರ್ ದೂರ ಇದ್ದು ಅದು ಹಲವು ಕಂದಕಗಳನ್ನ ಒಳಗೊಂಡಿತ್ತು. ಅಲ್ಲಿ 16 ಅಡಿ ಎತ್ತರದವರೆಗೆ ನೀರು ತುಂಬಿತ್ತು. ಇನ್ನು ಕೆಲವು ಕಡೆ ಅತ್ಯಂತ ಸಣ್ಣದಾದ ಜಾಗದಲ್ಲಿ ತೆರಳಬೇಕಿತ್ತು. ಮಕ್ಕಳಿಗೆ ಈಜು ಬಾರದ ಕಾರಣ ಅವರನ್ನ ಮುಳುಗು ಕವಚ ಹಾಕಿಕೊಂಡು ಕರೆತರುವುದು ಕಷ್ಟವಾಗಿತ್ತು. ಈ ನಡುವೆ ಮುಂಗಾರು ಮಳೆ ಹೆಚ್ಚಿಗೆ ಸುರಿಯುವ ಮುನ್ಸೂಚನೆ ನೀಡಿದ್ದ ಕಾರಣ 12 ಬಾಲಕರು ಮತ್ತು ಕೋಚ್ ಬದುಕುಳಿಯುವ ಆಸೆ ಕ್ಷೀಣಿಸುತ್ತಾ ಬಂದಿತ್ತು. ಹೀಗಾಗಿ ಕೊನೆಗೆ ಗುಹೆಯ ನೀರು ಬರುವ ಜಾಗವನ್ನ ಮುಚ್ಚಿ ಮತ್ತೊಂದೆಡೆಯಿಂದ 4 ದಿನಗಳ ಅವಧಿಯಲ್ಲಿ 150 ದಶಲಕ್ಷ ಲೀಟರ್ಗೂ ಹೆಚ್ಚಿನ ನೀರನ್ನ ಗುಹೆಯಿಂದ ಹೊರಹಾಕಲಾಗಿತ್ತು. ಬಳಿಕ ಗುಹೆಯೊಳಗಿನ ಪರಿಸ್ಥಿತಿ ಸುಧಾರಣೆಯಾಗಿ ಭಾನುವಾರದಿಂದ ಮಕ್ಕಳನ್ನ ರಕ್ಷಿಸುವ ಅಂತಿಮ ಯತ್ನ ಆರಂಭಿಸಲಾಗಿತ್ತು. ಮೊದಲ ದಿನ 4 ಮಕ್ಕಳು, ಸೋಮವಾರ 4 ಬಾಲಕರು ಮತ್ತು ಮಂಗಳವಾರ 4 ಬಾಲಕರನ್ನ ಹಾಗೂ ಕೋಚ್ರನ್ನ ಹೊರತರುವ ಮೂಲಕ ಇಡೀ ಕಾರ್ಯಾಚರಣೆ ಯಶಸ್ವಿಯಾಗಿದೆ. ಸುಳ್ಳು ಸುದ್ದಿ ಜಾಗೃತಿಗೆ ಜಾಹೀರಾತು. ವಾಟ್ಸ್ಆಪ್ನಲ್ಲಿ ಹಂಚಿಕೊಳ್ಳಲಾಗುವ ಸುದ್ದಿಗಳು ಮತ್ತು ಪ್ರಚೋದನಕಾರಿ ಸಂದೇಶಗಳು ನಿಜವೇ ಅಥವಾ ಸುಳ್ಳೇ ಎಂಬುದನ್ನು ಪತ್ತೆ ಮಾಡುವ 10 ವಿಧಾನಗಳ ಬಗ್ಗೆ ವಾಟ್ಸ್ಆಪ್ ಮಾಹಿತಿಯನ್ನ ಹಂಚಿಕೊಂಡಿದೆ. ಆ ಮಾಹಿತಿ ಹೊಂದಿರುವ ಒಂದು ಪುಟದ ಜಾಹೀರಾತನ್ನ ಹಲವು ಇಂಗ್ಲಿಷ್ ಮತ್ತು ಹಿಂದಿ ಪತ್ರಿಕೆಗಳಲ್ಲಿ ವಾಟ್ಸ್ಆಪ್ ಪ್ರಕಟಿಸಿದೆ. ವಾಟ್ಸ್ಆಪ್ ಸಂದೇಶದ ರೂಪದಲ್ಲಿ ಯಾವುದೇ ಸುದ್ದಿ ಬಂದರೆ ಅದು ನಂಬಲರ್ಹ ಮೂಲಗಳಿಂದ ಬಂದಿದೆಯೇ ಇಲ್ಲವೇ ಎಂಬುದನ್ನು ದೃಢಪಡಿಸಿಕೊಳ್ಳಿ. ಫಾರ್ವರ್ಡ್ ಮಾಡಲಾದ ಸಂದೇಶಗಳಿದ್ದರೆ ಅವನ್ನ ಕೂಲಂಕುಷವಾಗಿ ಪರಿಶೀಲಿಸಿ. ಸುದ್ದಿಗಳ ಬಗ್ಗೆ ಬರುವ ಚಿತ್ರವನ್ನ ನಿಜವಾದ ಅಥವಾ ಅವನ್ನ ತಿದ್ದಲಾಗಿದೆಯೇ ಎಂಬುದನ್ನ ಪರಿಶೀಲಿಸಿ ಎಂದು ಜಾಹೀರಾತಿನಲ್ಲಿ ಸಲಹೆ ನೀಡಿದೆ. ಮಕ್ಕಳ ಕಳ್ಳರ ಹಾವಳಿಯ ಬಗೆಗಿನ ಸುಳ್ಳು ಸುದ್ದಿಗಳು ವಾಟ್ಸ್ಆಪ್ನಲ್ಲಿ ಹರಿದಾಡಿದ ಪರಿಣಾಮ ದೇಶದ ವಿವಿಧೆಡೆ 20 ಅಮಾಯಕರನ್ನ ಹೊಡೆದು ಕೊಲ್ಲಲಾಗಿದೆ. ಸುಳ್ಳು ಸುದ್ದಿಗಳ ಹಾವಳಿ ವಿಪರೀತವಾಗುತ್ತಿದ್ದರಿಂದ ವಾಟ್ಸ್ಆಪ್ಗೆ ಕೇಂದ್ರ ಸರ್ಕಾರ ಎಚ್ಚರಿಕೆಯನ್ನ ನೀಡಿತ್ತು. ಫಾರ್ವರ್ಡೆಡ್ ಹಣೆಪಟ್ಟಿ. ವಾಟ್ಸ್ಆಪ್ನಲ್ಲಿ ಬರುತ್ತಿದ್ದ ಸಂದೇಶಗಳು ಫಾರ್ವರ್ಡ್ ಮಾಡಲಾದ ಸಂದೇಶಗಳೇ ಎಂಬುದನ್ನ ಪತ್ತೆ ಮಾಡುವ ನೂತನ ಸವಲತ್ತನ್ನ ಇನ್ನೊಂದು ವಾರದಲ್ಲಿ ವಾಟ್ಸ್ಆಪ್ ಒದಗಿಸಲಿದೆ. ಆ ಸವಲತ್ತನ್ನ ಅಪ್ಡೇಟ್ ಮಾಡಿಕೊಳ್ಳಬೇಕು. ಆಗ ಫಾರ್ವರ್ಡ್ ಮಾಡಲಾದ ಸಂದೇಶಗಳ ಜೊತೆಗೆ ಫಾರ್ವರ್ಡೆಡ್ ಎಂಬ ಹಣೆಪಟ್ಟಿಯೂ ಇರಲಿದೆ ಎಂದು ವಾಟ್ಸ್ಆಪ್ ಹೇಳಿದೆ. ಬಳಕೆದಾರರ ಸಂದೇಶಗಳು ನಮ್ಮ ಸರ್ವರ್ನಲ್ಲಿ ಗೂಢಲಿಪಿ ರೂಪದಲ್ಲಿ ಸಂಗ್ರಹಿಸಲಾಗುತ್ತದೆ. ಹೀಗಾಗಿ ಅವುಗಳನ್ನ ನಾವು ಓದಲು ಸಾಧ್ಯವಿಲ್ಲ. ಇದರಿಂದ ನಾವಾಗಿಯೇ ಯಾವುದೇ ಖಾತೆಯನ್ನ ಸ್ಥಗಿತಗೊಳಿಸಲು ಆಗುವುದಿಲ್ಲ. ಇಂತಹ ವ್ಯಕ್ತಿ ಅಥವಾ ಖಾತೆಯಿಂದ ಸುಳ್ಳು ಸುದ್ದಿಗಳನ್ನ ಹರಿಸಲಾಗುತ್ತದೆ ಎಂದು ಬಳಕೆದಾರರು ಮಾಹಿತಿ ನೀಡಬೇಕು. ಆಗ ಮಾತ್ರ ನಾವು ಕ್ರಮ ತೆಗೆದುಕೊಳ್ಳಬಹುದು ಎಂದು ಸ್ಪಷ್ಟೀಕರಿಸಿದ್ದಾರೆ. ಶ್ರೀರಾಮ ವಂಚಕ ಎಂದ ವಿಮರ್ಶಕ ಮಹೇಶ್ 6 ತಿಂಗಳು ಗಡೀಪಾರು. ಶ್ರೀರಾಮನ ಕುರಿತು ವಿವಾದಾತ್ಮಕ ಹೇಳಿಕೆಯನ್ನ ನೀಡಿದ್ದ ವಿವಾದಿತ ತೆಲುಗು ಚಿತ್ರ ವಿಮರ್ಶಕ ಕಾರ್ತಿ ಮಹೇಶ್ ರನ್ನ ಹೈದರಾಬಾದ್ನಿಂದ 6 ತಿಂಗಳು ಗಡೀಪಾರು ಮಾಡಲಾಗಿದೆ. ಕಾನೂನು ಮತ್ತು ಸುವ್ಯವಸ್ಥೆಯ ಕಾರಣ ನೀಡಿ ಪೊಲೀಸರು ಕಾರ್ತಿಕ್ ಅವರನ್ನ ಪಕ್ಕದ ಆಂಧ್ರಪ್ರದೇಶದ ತಮ್ಮ ತವರೂರು ಜಿಲ್ಲೆ ಚಿತ್ತೂರಿಗೆ ಸ್ಥಳಾಂತರಿಸಿದ್ದಾರೆ. ಶ್ರೀರಾಮ ವಂಚಕ
ಸೀತೆ ರಾಮನ ಬದಲು ರಾವಣನನ್ನ ವರಿಸಿದರೆ ಚೆನ್ನಾಗಿತ್ತು ಎಂದು ಹಲವು ಸಂದರ್ಶನಗಳಲ್ಲಿ ಮಹೇಶ್ ಹೇಳಿದ್ರು. ಇದನ್ನ ಗಂಭೀರವಾಗಿ ಪರಿಗಣಿಸಿದ ಪೊಲೀಸರು ಕಾರ್ತಿಯನ್ನ ಹೈದರಾಬಾದ್ ಮಿತಿಯಿಂದ 6 ತಿಂಗಳು ಗಡೀಪಾರು ಮಾಡಿದ್ದಾರೆ. ಆದರೆ ಆಂಧ್ರದಿಂದ ಬೇರೆ ರಾಜ್ಯಕ್ಕೆ ವರ್ಗಾಯಿಸುವ ಸಾಧ್ಯತೆಗಳಿವೆ. ಉಪ್ಪಳ ನಯ್ಯ ಬಜಾರ್ನಲ್ಲಿ ಸೋಮವಾರ ಸಂಭವಿಸಿದ ಭೀಕರ ವಾಹನ ಅಪಘಾತದಲ್ಲಿ ಸ್ಥಳದಲ್ಲೇ ಸಾವನ್ನಪ್ಪಿದ ನಸೀಮಾ ಅವರ 1 ವರ್ಷದ ಪುತ್ರಿ ಅಪಘಾತದಲ್ಲಿ ಗಂಭೀರ ಗಾಯಗೊಂಡು ಆಸ್ಪತ್ರೆಯ ತೀವ್ರ ನಿಗಾ ಘಟಕದಲ್ಲಿದ್ದ ಫಾತಿಮಾ ಚಿಕಿತ್ಸೆ ಫಲಕಾರಿಯಾಗದೆ ಮಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಮಂಗಳವಾರ ರಾತ್ರಿ ಮೃತಪಟ್ಟಿದ್ದು, ಅಪಘಾತದಲ್ಲಿ ಮೃತರ ಸಂಖ್ಯೆ 6ಕ್ಕೆ ಏರಿದೆ. ಕೇರಳದ ಪಾಲ್ಘಾಟ್ನಲ್ಲಿ ಗೃಹ ಪ್ರವೇಶ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ವಾಪಸ್ಸಾಗುತ್ತಿದ್ದ ಕುಟುಂಬ ಸದಸ್ಯರು ಸಂಚರಿಸುತ್ತಿದ್ದ ಜೀಪು ಮತ್ತು ಸರಕಿನ ಲಾರಿ ನಡುವೆ ಡಿಕ್ಕಿ ಸಂಭವಿಸಿದ್ದು, ತಲಪಾಡಿ ಕೆಸಿ ರೋಡ್ ಅಜ್ಜಿನಡ್ಕ ಬಿ ಫಾತುಮಾ ಅವರ ಕುಟುಂಬದ 5 ಮೃತಪಟ್ಟಿದ್ದು, 11 ಮಂದಿ ಗಾಯಗೊಂಡಿದ್ರು. ಗಾಯಾಳುಗಳಲ್ಲಿ ತೀವ್ರ ಚಿಕಿತ್ಸಾ ನಿಗಾದಲ್ಲಿ 1 ವರ್ಷದ ಫಾತಿಮಾ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ದು, ಘಟನೆಯಲ್ಲಿ ಕುಟುಂಬದ ಹಿರಿಯ ಸದಸ್ಯೆ ಬಿ ಫಾತುಮಾ ಅವರ ಪುತ್ರಿ ನಸೀಮಾ, ಇನ್ನೊಬ್ಬಳು ಪುತ್ರಿ ಸೌದಾ, ಅವರ ಪತಿ ಮುಸ್ತಾಕ್, ಮೊಮ್ಮಗಳು ಅಸ್ಮಾ, ಮೊಮ್ಮಗಳ ಪತಿ ಇಮ್ತಿಯಾಜ್ ಸ್ಥಳದಲ್ಲೇ ಮೃತಪಟ್ಟಿದ್ರು. ಅಪಘಾತದಲ್ಲಿ ಗಾಯಗೊಂಡಿದ್ದ 11 ಮಂದಿಯಲ್ಲಿ ಫಾತಿಮಾ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟರೆ, ಮೃತ ಮುಸ್ತಾಫ್ ಅವರ ಪುತ್ರ ಫಯಾಜ್ ಸ್ಥಿತಿ ಗಂಭೀರವಾಗಿದೆ. ಮುಸ್ತಾಕ್ ಅವರ ಪತ್ನಿ ಸೌದಾ ಗಂಭೀರ ಸ್ಥಿತಿಯಲ್ಲಿದ್ದರೂ ಅಪಾಯದಿಂದ ಪಾರಾಗಿದ್ದಾರೆ ಎಂದು ಕುಟುಂಬದ ಮೂಲಗಳು ತಿಳಿಸಿವೆ. ಉಳಿದಂತೆ ಗಂಭೀರ ಸ್ಥಿತಿಯಲ್ಲಿದ್ದ ಫಾರಿಶ್ ಮತ್ತು ಶಾಹಿದ್ ಅವರು ಚೇತರಿಸುತ್ತಿದ್ದಾರೆ. ಉಳಿದ ಗಾಯಾಳುಗಳು ಅಪಾಯದಿಂದ ಪಾರಾಗಿದ್ದಾರೆ. ಮನೆಯಲ್ಲಿ ಸ್ಮಶಾನ ಮೌನ. ಅಪಘಾತದಿಂದ ಕುಟುಂಬದ 6 ಮಂದಿ ಸದಸ್ಯರನ್ನ ಕಳೆದುಕೊಂಡಿರುವ ಬಿ ಫಾತುಮಾ ಅವರ ಅಜ್ಜಿನಡ್ಕ ಮನೆಯಲ್ಲಿ ಸ್ಮಶಾನ ಮೌನ ಆವರಿಸಿದೆ. ಸೋಮವಾರ 5ರ ಅಂತ್ಯ ಸಂಸ್ಕಾರ ನಡೆದಿದ್ದು, ಮಗು ರಾತ್ರಿ ಮೃತಪಟ್ಟ ಕಾರಣ ಬುಧವಾರ ಅಂತ್ಯ ಸಂಸ್ಕಾರ ನಡೆಯಲಿದೆ. ಒಂದೇ ದಿನದಲ್ಲಿ 7 ಜಾನುವಾರುಗಳ ಮಾರಣ ಹೋಮ. ಹಲಸಿನ ಹಣ್ಣಿನಲ್ಲಿ ವಿಷ ಹಾಕಿ ಸಾಯಿಸಿರುವ ಶಂಕೆ. ಕುಂದಾಪುರದ ಬೈಂದೂರು ತಾಲೂಕಿನ ಯಳಜಿತ್ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕಳಿಹೊಳೆಯ ಹಳ್ಳಿ ಹೊಸೂರಿನ ಕಾಡಿನಲ್ಲಿ 7 ಜಾನುವಾರುಗಳು ನಿಗೂಢವಾಗಿ ಸಾವನ್ನಪ್ಪಿರುವ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ಜಾನುವಾರುಗಳಿಗೆ ವಿಷ ಹಾಕಿ ಸಾಯಿಸಲಾಗಿದೆ ಎಂದು ಸ್ಥಳೀಯ ನಿವಾಸಿಗಳು ಆರೋಪಿಸಿದ್ದಾರೆ. ಜುಲೈ 7ನೇ ತಾರೀಖಿನಂದು ಈ ಘಟನೆ ನಡೆದಿದ್ದು, ಕೂಡಲೇ ಇಲ್ಲಿನ ನಿವಾಸಿಗಳು ಬೈಂದೂರು ಪಶು ವೈದ್ಯಾಧಿಕಾರಿಯವರನ್ನ ಸಂಪರ್ಕಿಸಿ ಅವರನ್ನ ಘಟನಾ ಸ್ಥಳಕ್ಕೆ ಕರೆಸಿಕೊಂಡಿದ್ದರು. ಕೇವಲ 1 ಕರುವಿನ ಮರಣೋತ್ತರ ಪರೀಕ್ಷೆ ನಡೆಸಿದ ವೈದ್ಯಾಧಿಕಾರಿಗಳು ಅದರ ಕೆಲವು ಭಾಗಗಳನ್ನು ಒಯ್ದಿದ್ದರು. ಆದರೆ ಇದುವರೆಗೂ ವರದಿ ಕೊಟ್ಟಿಲ್ಲ ಎನ್ನುತ್ತಾರೆ ಇಲ್ಲಿನ ನಿವಾಸಿಗಳು. ಬೈಂದೂರು ತೆಗ್ಗರ್ಸೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಹಾಲಂಬೇರು ನಿವಾಸಿಗಳಾದ ದಲಿತ ಸಮುದಾಯದ ಸೋಮಶೇಖರ್ ಎಂಬುವವರ ಮನೆಯ 2 ಗಬ್ಬದ ದನ ಹಾಗೂ 1 ಕರು ಸಾವನ್ನಪ್ಪಿದರೆ, ವಸಂತ ಗಾಣಿಗರ 1 ಕರು, ಶ್ರೀನಿವಾಸ ಗಾಣಿಗ ಎಂಬುವರ ಮನೆಯ 1 ದನ ಮತ್ತು ಬೇರೆ ಗ್ರಾಮದ 2 ದನಗಳು ಸಾವನ್ನಪ್ಪಿವೆ. ನಾವು ದಲಿತರು ಹೈನುಗಾರಿಕೆ ಮಾಡಿಕೊಂಡು ಇದ್ದವರು, ಕೃಷಿ ಮತ್ತು ನಾವು ದನಿನ ಇಲ್ಲ ಅಂತೇಳಿ ಹುಡುಕಿದಾಗ ಒಂದು ಹೊಲದಲ್ಲಿ ಬಿದ್ದು ಸತ್ತೋಗಿದೆ. ಮತ್ತೊಂದು ಇಲ್ಲಿ ಹಾಡಿಯಲ್ಲಿ ಮನೆ ಹತ್ರ ವೆಂಕಟರಮಣ ಮೈರ್ ಅಂತೇಳಿ ಅವರು ಹಾಡಿಯಲ್ಲಿ ಬಿದ್ದು ಸತ್ತೋಗಿದೆ. ಬೆಳಗ್ಗೆ ಹೋಗಿ ನೋಡುವಾಗ ಅದಿಲ್ಲ. ಮತ್ತು ಪುನಃ ಪೊಲೀಸು ಇವರು ವೀರಭದ್ರ ನಾವೆಲ್ಲ ಹುಡುಕಿದಾಗ ಅಲ್ಲೇ ಹಾಡಿಯಲ್ಲಿ ಮೇಲೆ ತಗೊಂಡು ಹೋಗಿ ಹಾಕಿದ್ದಾರೆ. ಎರಡಿಲ್ಲ, ಒಟ್ಟಿಗೆ 7 ಸತ್ತಿದ್ದಾವೆ. ನಮಗೆ ಅದು ವಿಷ ಹಾಕಿದ್ದು ಕಂಡು ಬರುತ್ತೆ.
ಮತ್ತು ಡಾಕ್ಟ್ರ್ ಪೋಸ್ಟ್ ಮಾರ್ಟಮ್ ಮಾಡಿದ್ದಾರೆ. ಇವತ್ತು ಹೋಗಿ ಕೇಳಿದರೆ ಅವ್ರು ಹೇಳ್ತಾರೆ ಪೊಲೀಸ್ ಅಧಿಕಾರಿ ಅವರಿಗೆ ನೀವು ಕಂಪ್ಲೇಂಟ್ ಕೊಡಬೇಕಿತ್ತು ಹಾಗೆ ಹೀಗೆ ಅಂತಾರೆ. ನಾವು ಕರೆಸಿದ್ದೇವೆ ಪೊಲೀಸನ್ನ ಒಂದು ದಿವಸ 7ನೇ ತಾರೀಕಿಗೆ. ಅವರು ಏನು ಅದರ ಬಗ್ಗೆ ತಗೊಳ್ಳೋದಿಲ್ಲ, ಯಾರು ಡಾಕ್ಟ್ರು ಕಟ್ಟಾಕೋದಿಲ್ಲ. ಎಲ್ಲ ಇಡೀ ಊರಿನವರು ನಾವು ಬಿಟ್ಟು ಹೊಡಿತೇವೆ. ಅವರು ಗೆದ್ದಿಗೆ ಹದ್ದಕ್ಕೂ ಅವರು ಅವ್ರ ಜಾಗದಕ್ಕೆ ಹೊದ್ದಕ್ಕೂ ವಿಷ ಹಾಕಿ ಸಾಯಿಸಿದ್ದಾರೆ ಹೆಲ್ಸಿನ ಹಣ್ಣಲ್ಲಿ ಅಂತ ನಮಗೆ ಕಂಡುಬರುತ್ತೆ ನೋಡಿದ್ರು. ಏಳ್ಜಿತ ಮತ್ತು ತಗ್ಗರ್ಸೆ ಗ್ರಾಮದ ಈ ಭಾಗದಲ್ಲಿ ಮೊನ್ನೆ 7ನೇ ತಾರೀಕಿನ ದಿವಸ ಒಂದು ಅಮಾನವೀಯ ಒಂದು ಕೃತ್ಯ ನಮ್ಮ ಭಾಗದಲ್ಲಿ ನಡೆದಿರುವುದು ನಮಗೆ ಎಲ್ಲರಿಗೂ ಶೋಷನೀಯವಾದ ಸ್ಥಿತಿಯಾಗಿದೆ. ಏನಂದರೆ ಅಲ್ಲಿ 7 ಗೋವು ದನಗಳು ಸತ್ತು ಬಿದ್ದಿದ್ದಾವೆ. ನಮಗೆ ಆ ವಿಷಯ ಬಂದು ಮುಟ್ಟಿದ್ದು 7ನೇ ತಾರೀಕು ಬೆಳಿಗ್ಗೆ ನಾನು ನಮ್ಮ ಮನೆಯಲ್ಲಿರುವಾಗ ನಮ್ಮ ದೊಡ್ಡಮ್ಮ ಬಂದು ಒಂದು ದನ ಸತ್ತೋಗಿದೆ ಮಗ ಬಾ ಅಂತ ಕರ್ಕೊಬಂದು ನೋಡುವಂಥ ಸ್ಥಿತಿಯಲ್ಲಿ ಒಂದು ದನ ವಸಂತ ಗಾಣಿಗರ ಒಂದು ಸಂಬಂಧಪಟ್ಟಂಥ ಒಂದು ದನ ಅವರ ಮನೆ ಮುಂಭಾಗದಲ್ಲಿ ಬಿದ್ದುಕೊಂಡಿತ್ತು. ನನಗೆ ಆ ದನವನ್ನು ನೋಡಿದ ತಕ್ಷಣ ಒಂದು ಸ್ವಲ್ಪ ಸಂಶಯ ಬಂತು. ಈ ದನಗಳು ಈ ರೀತಿ ಸಾಯ್ಲಿಕ್ಕೆ ಇದು ಏನು ಕಾರಣಪ್ಪ ಅನ್ನುವಂಥದ್ದು ನನಗೊಂದು ಸಂಶಯ ಬಂದಿರೋದ್ರಿಂದ ಮತ್ತೆ ಯಾರದ್ದು ಮನೆ ದನ ಎಲ್ಲ ಏನಾಗಿದೆ ಸಮಸ್ಯೆ ಅಂತ ಕೇಳಿದವಾಗ ಸೋಮಶೇಖರ್ ಅಂತ ಒಬ್ಬರ ಮನೆಯ ದನ 3 ದನ ನಮ್ಮನೆ ದನಗಳು ಇಲ್ಲ ಅಂತ ಅವ್ರು ಹೇಳಿದ ತಕ್ಷಣ ನಾವೆಲ್ಲ ಕಡೆ ಹುಡುಕಾಡಿದ್ದೀವಿ. ಇದೆಲ್ಲ ಒಂದು ಹಳ್ಳಿ ಪ್ರದೇಶ. ಇಲ್ಲಿ ನಾವು ಬಂದು ನೋಡುವಾಗ ಹಳ್ಳಿ ಹೊಸೂರು ಕಳಿಯೊಳೆ ಅನ್ನುವಂಥ ಈ ಜಾಗದಲ್ಲಿ ಹಾಡಿಯಲ್ಲಿ ಬಂದೆಲ್ಲ ಹುಡುಕಾಡುವಾಗ 2 ದನ ಶೋಚನೀಯ ಸ್ಥಿತಿಯಲ್ಲಿ ಸತ್ತು ಬಿದ್ದದ್ದನ್ನು ನೋಡಿ ನಮ್ಗೆ ನಿಜವಾಗೂ ಬೇಜಾರವಾಗಿ ತಕ್ಷಣ ನಾನು ಗೋ ಡಾಕ್ಟರ್ ಬೈಂದೂರು ಶಂಕರ್ ಶೆಟ್ಟಿಯನ್ನು ಸಂಪರ್ಕ ಮಾಡಿದೆ. ಸರ್ ನಮ್ಮಲ್ಲಿ ಒಂದು 7 ದನಗಳು ಸಾವಾಗಿದೆ, ದಯಮಾಡಿ ನೀವು ಬರಬೇಕಂತ ಹೇಳಿದ ತಕ್ಷಣ ಗೋ ಡಾಕ್ಟ್ರು ನಮ್ಮ ಇದಕ್ಕೆ ಕರೆ ಕೊಟ್ಟು ಬಂದ ತಕ್ಷಣ ವಸಂತ ಗಾಣಿಗರು ಒಂದು ದನವನ್ನು ನಾವು ಅವ್ರಿಗೆ ತೋರಿಸಿದ್ವಿ. ನೋಡಿ ಸರ್ ಇದೇ ದನ ಅಂತ ಹೇಳಿದ್ವಿ. ಆವಾಗ ಅವರು ಪೋಸ್ಟ್ ಮಾರ್ಟಮ್ ಮಾಡೋಕ್ಕೆ ಸ್ವಲ್ಪ ಹಿಂದೆ ಮುಂದೆ ಮಾಡಿದ್ರು. ಆಗ ನಾನು ಅವ್ರಿಗೆ ಒತ್ತಡ ಮಾಡಿದೆ, ಯಾಕಂದರೆ ಒಂದು ಗೋವು ಸತ್ತಿರುವಂಥ ವಿಷಯ ಸಣ್ಣ ವಿಷಯ ಅಲ್ಲ ಸರ್, ನೀವು ದಯಮಾಡಿ ನೀವು ಅದನ್ನು ಏನಾಗಿದೆ ಅನ್ನೋದು ನೀನು ಮಾಡಲೇಬೇಕಂತ ಹೇಳಿದವಾಗ ಡಾಕ್ಟ್ರು ಅದಕ್ಕೆ ನಮಗೆ ಸ್ಪಂದಿಸಿ ಅದನ್ನು ಇನ್ವೆಸ್ಟಿಗೇಷನ್ ಎಲ್ಲ ಮಾಡಿ ಆ ರಿಪೋರ್ಟನ್ನು ಅದರಲ್ಲಿ ಚೀಲದಲ್ಲೆಲ್ಲ ಹಾಕ್ಕೊಂಡು ತಗೊಂಡೋದ್ರು. ಅದ ತಕ್ಷಣ ಒಂದು ಮಾತು ಹೇಳೋದ್ರು, ನೀವು ಪೊಲೀಸ್ ಇಲಾಖೆಗೆ ಒಂದು ವಿಷಯ ಮುಡಿಸ್ಬೇಕು ಅಂತ ಹೇಳಿದ್ರು. ತಕ್ಷಣ ನಾನು ಬೈಂದೂರು ಪೊಲೀಸ್ ಇಲಾಖೆಯನ್ನು ಸಂಪರ್ಕ ಮಾಡಿ 2 ಪೊಲೀಸರನ್ನು 2 ದನಗಳು ಸಂಪೂರ್ಣ ಕೊಳೆತ ಸ್ಥಿತಿಯಲ್ಲಿ ಕಾಡಿನಲ್ಲಿ ಪತ್ತೆಯಾಗಿದ್ದು ದುರ್ವಾಸನೆ ಊರಿಡಿ ವ್ಯಾಪಿಸಿದೆ. ಪಶು ವೈದ್ಯಾಧಿಕಾರಿಯವರ ಬೇಜವಾಬ್ದಾರಿತನಕ್ಕೆ ಜಾನುವಾರು ಕೃಷಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಾವು ದಲಿತರು, ನಮಗೆ ಕೃಷಿ ಮತ್ತು ಹೈನುಗಾರಿಕೆಯೇ ಜೀವನಾಧಾರ. ದಿನಾಲೂ ನಮ್ಮ ದನಗಳನ್ನ ಮೇಯಲು ಬಿಡುತ್ತಿದ್ದೆವು. ಆದರೆ ಕೆಲವರ ಗದ್ದೆಗಳಿಗೆ ಹೋಗುತ್ತದೆ ಎಂಬ ಕಾರಣಕ್ಕೆ ಹಲಸಿನ ಹಣ್ಣಿನಲ್ಲಿ ವಿಷ ಬೆರೆಸಿ ದನಗಳಿಗೆ ಕೊಟ್ಟಿರುವ ಶಂಕೆ ವ್ಯಕ್ತವಾಗ್ತಿದೆ. ಈ ಬಗ್ಗೆ ಕೂಲಂಕುಷವಾಗಿ ತನಿಖೆ ನಡೆಸಿ ನಮಗೆ ಸೂಕ್ತ ಪರಿಹಾರ ಒದಗಿಸಿ ಎನ್ನುತ್ತಾರೆ ಸ್ಥಳೀಯರು. ಜಾನುವಾರುಗಳು ಸಾವನ್ನಪ್ಪಿ 3 ದಿನ ಕಳೆದ್ರೂ ಕೂಡ ಇದುವರೆಗೂ ನಮಗೆ ನ್ಯಾಯ ಸಿಕ್ಕಿಲ್ಲ. ಯಾವೊಬ್ಬ ಅಧಿಕಾರಿಯೂ ನಮ್ಮನ್ನು ಭೇಟಿಯಾಗಿಲ್ಲ. ಮಾಧ್ಯಮಗಳ ಮೂಲಕವಾದ್ರೂ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳಲಿ, ಸಂತ್ರಸ್ತರ ನೆರವಿಗೆ ಬರಲಿ ಎನ್ನುವುದೇ ನಮ್ಮ ಆಶಯ. ಶ್ರೀಕಾಂತ್ ಹೆಮ್ಮಾಡಿ, V4 News 24/7 ಕುಂದಾಪುರ.